ಸುರತ್ಕಲ್ನ ಗುಡ್ಡೆಕೊಪ್ಪಲ ಭಬ್ಬರಿಯ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದ್ದು ದೇವಸ್ಥಾನದಲ್ಲಿ ಪ್ರತಿದಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಧ್ವಜಾರೋಹಣ, ದೀಪಾರಾಧನೆ ಸೇವೆಯೂ ನಡೆಯಿತು. ಗುಡ್ಡೆಕೊಪ್ಪಲ ಭಬ್ಬರಿಯ ದೇವಸ್ಥಾನವು ಜೀರ್ಣೋದ್ಧಾರಗೊಂಡು ಬಬ್ಬರಿಯ ಮತ್ತು ಬಬ್ಬರಿಯ ಬಂಟ ದೈವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ. ಭಂಡಾರ ಇಳಿಯುವುದು, ಧ್ವಜಾರೋಹಣ, ದೀಪಾರಾಧನೆ ಸೇವೆ, ಪ್ರಸಾದ ವಿತರಣೆ, ಪಾನಕ ಪೂಜೆ, ಚಪ್ಪರ ಏರುವುದು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅನಂತರ ಕ್ಯಾಪ್ಟನ್ ಹರೀಶ್ ಎನ್ ಮುಂಬೈ ಅವರು ಮೊಗವೀರ ಸಮುದಾಯದ ಕುಲಗುರು ಕೀರ್ತಿಶ್ರೇಷ್ಠ ಶ್ರೀ ಮಾಧವ ಮಂಗಲ ಪೂಜಾರ್ಯರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಗುಡ್ಡೆಕೊಪ್ಪಲ ಭಬ್ಬರಿಯ ದೇವಸ್ಥಾನದ ಗೌರವಾಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು, ಗುಡ್ಡೆಕೊಪ್ಪಲ ಮೊಗವೀರ ಸಂಘದ ಅಧ್ಯಕ್ಷರಾದ ಕೇಶವ್ ಕುಂದಾರ್, ಮುಂಬೈ ಗುಡ್ಡೆಕೊಪ್ಪಲ ಮೊಗವೀರ ಸಂಘದ ಅಧ್ಯಕ್ಷರಾದ ನರೇಂದ್ರ ಕರ್ಕೇರ, ಗುಡ್ಡೆಕೊಪ್ಪಲ ಭಬ್ಬರಿಯ ದೇವಸ್ಥಾನದ ಅಧ್ಯಕ್ಷರಾದ ಉದಯ ಸಾಮೀನ್, ಭಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮುಂಬೈ ಇದರಾಧ್ಯಕ್ಷರಾದ ಹರೀಶ್ ಎನ್, ಗುಡ್ಡೆಕೊಪ್ಪಲ ಮೊಗವೀರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಪ್ರಭೀತಾ ಪಿ ಸಾಲ್ಯಾನ್ ಹಾಗೂ ಗುರಿಕಾರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.